ಸುರತ್ಕಲ್ ಟೋಲನ್ನು ಹೆಜಮಾಡಿ ಟೋಲ್ ಜೊತೆ ವಿಲೀನ ಮಾಡಿರುವ ವಿಚಾರವಾಗಿ ಜಿಲ್ಲಾ ಮಟ್ಟದ ಸಭೆ ಉಡುಪಿಯಲ್ಲಿ ನಡೆಯಿತು. ಉಡುಪಿಯಲ್ಲಿ ನಡೆದಂತಹ ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೂರ್ಮಾರಾವ್, ಸಚಿವರಾಗಿರುವ ಸುನೀಲ್ ಕುಮಾರ್, ಶಾಸಕ ರಘುಪತಿ ಭಟ್, ಲಾಲಾಜಿ ಮೆಂಡನ್, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಭಾಗಿಯಾಗಿದ್ದರು. ಉಡುಪಿಯ 7 ತಾಲೂಕುಗಳ ಅಧಿಕಾರಿಗಳು ಭಾಗಿಯಾಗಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸುರತ್ಕಲ್ ಟೋಲ್ ಹಣವನ್ನು ಹೆಜಮಾಡಿ ಟೋಲ್ ಮೇಲೆ ಹೇರಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಈ ಬಗ್ಗೆ ಉಡುಪಿ ಜಿಲ್ಲಾಡಳಿತ ಮಟ್ಟದ ಸಭೆಯನ್ನು ನಡೆಸಲಾಗಿದೆ. ಕೂರ್ಮಾರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿದೆ. ಈಗಾಗಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಈ ಒಂದು ಟೋಲ್ನ ಹೊಸ ದರ ಬಹಳಷ್ಟು ಸಮಸ್ಯೆಗೂ ಕಾರಣವಾಗಿದೆ. ಈಗ ಕೇವಲ 65 ರೂಪಾಯಿ ನೀಡಿ ಸಂಚರಿಸಬಹುದಾದಂತಹ ದೂರವನ್ನು ಇದೀಗ 100 ರೂಪಾಯಿ ಅಥವಾ 120 ರೂಪಾಯಿ ನೀಡಿ ಕ್ರಮಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೀಗ ವಾಹನ ಸವಾರರಿಗಿದೆ. ಇನ್ನು ಬಸ್ಸುಗಳಿರ್ಬೋದು ಅಥವಾ ಕಾರು, ಇತರ ವಾಹನಗಳಿರ್ಬೋದು. ಕೆಲವು ಪ್ರದೇಶಗಳಿಗೆ ಸಂಚರಿಸಬೇಕಾದ್ರೆ ಈ ಹಿಂದೆ 65 ರೂಪಾಯಿ ಕೊಡ್ತಾ ಇದ್ದವರು ಇನ್ನು ಮುಂದೆ 100 ರೂಪಾಯಿ ಕೊಡಬೇಕು. ಅದರ ಜೊತೆಗೆ ಅಪ್ ಆ್ಯಂಡ್ ಡೌನು ಕೂಡ ಹೆಚ್ಚಿನ ಹಣವನ್ನು ನೀಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಿದ್ರೆ ಟೋಲ್ ಗೇಟ್ ರದ್ದು ಮಾಡಿದರೂ ಜನರಿಗೆ ಉಪಯೋಗ ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿ ಉದ್ಭವ ಆಗಿದೆ. ಟೋಲ್ ಗೇಟ್ ರದ್ದು ಮಾಡಿ ಅಂತ ಹೋರಾಟ ಮಾಡಿದರು, ಟೋಲ್ ಗೇಟನ್ನು ರದ್ದು ಮಾಡಿದರು, ಆದರೆ ದರವನ್ನು ರದ್ದು ಮಾಡಿಲ್ಲ. ದರವನ್ನು ಇದೀಗ ವಿಲೀನ ಮಾಡಿಕೊಂಡು ಎರಡರು ಸೇರಿಸಿ ಒಟ್ಟಿಗೆ ತೆಗಿತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಸಭೆ ಬಳಿಕ ಮಾತಾಡಿರುವಂತಹ ಸುನೀಲ್ ಕುಮಾರ್ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರೌಡಿ ಶೀಟರ್ಗಳು ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಮಾತಾಡಿರುವಂತಹ ಸುನೀಲ್ ಕುಮಾರ್ ಯಾವುದೇ ಕಾರಣಕ್ಕೂ ಈ ರೀತಿಯ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನೋದನ್ನು ಹೇಳಿದ್ದೇವೆ. ಅಪರಾಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದವರನ್ನ ಪಕ್ಷ ಸ್ವಾಗತಿಸುವುದು, ವೈಭವೀಕರಿಸುವುದನ್ನು ಪಕ್ಷ ಸಹಿಸುವುದಿಲ್ಲ. ಎಲ್ಲೋ ಒಂದು ಕಡೆ ಹೀಗೆ ಆಗಿದೆ, ಸರಿಪಡಿಸಿಕೊಳ್ಬೇಕಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಎಂದು ಸುನೀಲ್ ಕುಮಾರ್ ಉಡುಪಿಯಲ್ಲಿ ಹೇಳಿದ್ದಾರೆ. ಸುರತ್ಕಲ್ ಟೋಲನ್ನು ರದ್ದು ಮಾಡುವಂಥ ವೇಗದಲ್ಲಿ ಅದರ ಇಡೀ ಭಾರವನ್ನು ಯಜಮಾಡಿ ಟೋಲಿಗೆ ವರ್ಗಾಯಿಸುವಂಥ ಆದೇಶಗಳು ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ರಘುಪತಿ ಭಟ್ರು ಈಗಾಗಲೇ ಡೆಲ್ಲಿನಲ್ಲಿ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಮುಂದಿನ ವಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಹೇಗೆ ಇದನ್ನು ಪರಿಹಾರ ಮಾಡ್ಬೋದು ಅನ್ನುವಂಥ ಚರ್ಚೆಯನ್ನು ಇವತ್ತು ಮಾಡಿದೆ. ನಾವೀಗ 2 ಪ್ರಪೋಸಲ್ಗಳನ್ನು ರಾಷ್ಟ್ರೀಯ ಹೆದ್ದಾರಿಗೆ ನಾವು ಕೊಡ್ತಾ ಇರುವಂಥದ್ದು. ಮೊದಲನೇದು KA20 ಉಡುಪಿ ಜಿಲ್ಲೆಯ ಎಲ್ಲ ವೆಹಿಕಲ್ಗಳಿಗೆ ರಿಯಾಯಿತಿಯನ್ನು ಕೊಡಬೇಕು. ಯಾವುದು ಮೂಲ ಯಜಮಾಡಿನಲ್ಲಿ ಮೊದಲು ಹಣವನ್ನು ಸಂಗ್ರಹ ಮಾಡ್ತಾಯಿದ್ರು ಅಷ್ಟಕ್ಕೆ ಮಾತ್ರ ಸಂಗ್ರಹ ಮಾಡಬೇಕು, ಹೆಚ್ಚುವರಿ ಹಣವನ್ನು ಸಂಗ್ರಹ ಮಾಡಬಾರ್ದು ಅನ್ನುವಂಥದ್ದು ಮೊದಲ ಪ್ರಸ್ತಾವನೆ. ಅದು ಗ್ರಾಹಕರದಿರ್ಬೋದು ಅಥವಾ ಕಮರ್ಷಿಯಲ್ ಆ್ಯಕ್ಟಿವಿಟಿ ವೆಹಿಕಲ್ದು KA20 ಎಲ್ಲದಕ್ಕೂ ಕೂಡ ರಿಯಾಯಿತಿಯನ್ನು ಕೊಡಬೇಕು. ಪ್ರತ್ಯೇಕವಾದಂಥ ಮಾರ್ಗವನ್ನು ಅದಕ್ಕೆ ಕೊಡಬೇಕು ಅನ್ನುವಂಥದ್ದು ನಾವು ಕೊಟ್ಟಿದ್ದೇವೆ. ಎರಡನೇದು, ಈಗ ಏನು ಇದಕ್ಕೆ ಸುರತ್ಕಲ್ಲಿನ ಪೂರ್ತಿ ಹೊರೆಯನ್ನು ಇದಕ್ಕೆ ವರ್ಗಾಯಿಸಿದ್ದಾರೆ, ಅದನ್ನು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅನ್ನುವಂಥದ್ದನ್ನು ದೆಹಲಿ ಹಂತದಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಆ ಹೊರೆ ವಾಸ್ತವಿಕತೆಯನ್ನು ಹೇಳಿದ್ದಾನೆ. ಕಾರ್ಕಳ ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ, ಕಾರ್ಕಳದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆ ಕಾರ್ಕಳದಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥದ್ದು ಬಹುಕತೆನ ಚರ್ಚೆಗಳನ್ನು ಕಡಿಮೆ ಮಾಡಿ ಅಪಪ್ರಚಾರಗಳೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡುತ್ತೆ. ಅಭಿವೃದ್ಧಿಯ ವಿಷಯವನ್ನು ಇಟ್ಟುಕೊಂಡು ಚುನಾವಣೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ವಿರೋಧಿಗಳು, ಕಾಂಗ್ರೆಸ್ಸಿಗರು ಎಲ್ಲ ಶಾಸಕರ ಮೇಲೆ ಅಥವಾ ಸರ್ಕಾರದ ಮೇಲೆ ವೈಯಕ್ತಿಕವಾದಂಥ ಅಪಪ್ರಚಾರಗಳನ್ನು, ಸುಳ್ಳು ಆಪಾದನೆಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಇವತ್ತು BJPಯನ್ನು ಎದುರಿಸಲಿಕ್ಕಾಗಲ್ಲ, ಸುನೀಲ್ ಕುಮಾರ್ನ ಎದುರಿಸಲಿಕ್ಕಾಗಲ್ಲ ಅಂತಂದಾಗ ಸುನೀಲ್ ಕುಮಾರ್ ಬೇರೆ ಕಡೆ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದನ್ನು ಯಾರು ಹೇಳ್ತಾ ಇರೋದು? ನಾನು ಹೇಳಿರೋದಲ್ಲ, ನಮ್ಮ ಪಾರ್ಟಿ ಹೇಳಿರೋದಲ್ಲ, ನಮ್ಮ ಕಾರ್ಯಕರ್ತರು ಹೇಳ್ತಾ ಇರೋದಲ್ಲ, ವಿರೋಧಿಗಳು ಹೇಳ್ತಾ ಇದ್ದಾರೆ ಅಂತಂದಾಗ ನಾನು ಸ್ಪಷ್ಟ ಹೇಳ್ತೇನೆ, ಪಾರ್ಟಿ ಅವಕಾಶವನ್ನು ನನಗೆ ಕಾರ್ಕಳದಲ್ಲೇ ಕೊಡಬೇಕು, ನಾನು ಕಾರ್ಕಳದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಾನು ಪಾರ್ಟಿಯ ಮುಂದೆ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದೇನೆ. ಅದಾಗಲಿ ಪಕ್ಷ ಅವ್ರನ್ನ ವೈಭವೀಕರಣ ಮಾಡೋದನ್ನು ನಾವು ಸಹಿಸೋದಿಲ್ಲ. ಎಲ್ಲ ಒಂದು ಕಡೆ ಆ ರೀತಿಯಾದಂಥ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನೋದನ್ನು ಮಾನ್ಯ ರಾಜ್ಯಾಧ್ಯಕ್ಷರು ಈಗಾಗಲೇ ಸೂಚ್ಯವಾಗಿ ಹೇಳಿದ್ದಾರೆ.